ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಸರ್ಕಾರ ಇಸ್ಲಾಮಿ ಜಿಹಾದನ್ನು ಮೂಲೋತ್ಪಾಟನೆ ಮಾಡೋದಕ್ಕೆ 100ಕ್ಕೆ 100 ಪ್ರತಿಬದ್ಧತೆಯಿಂದ ಕೆಲಸ ಮಾಡುತ್ತೆ. ಹೌದು, ಈ ಸಾವುಗಳು ಪದೇ ಪದೇ ಮರುಕಳಿಸ್ತಾ ಇದೆ, ಆಗಬಾರ್ದಿತ್ತು. ಅತ್ಯಂತ ದುಃಖದಿಂದ ನಮ್ಮ ಕಾರ್ಯಕರ್ತರನ್ನ ಬೀಳ್ಕೊಟ್ಟಾಗ ಪ್ರತಿ ಬಾರಿ ನಾವು ಇದೇ ರೀತಿ ಸಂಕಲ್ಪ ಮಾಡಿರ್ತೀವಿ. ಆದರೆ ಈ ಬಾರಿ ಪ್ರವೀಣನ ಸಾವು ಒಂದು ರೀತಿ ಇಡೀ ರಾಜ್ಯವನ್ನು, ದೇಶವನ್ನು ಎಬ್ಬಿಸಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ 2 ವ್ಯಕ್ತಿಗಳ ಅರೆಸ್ಟನ್ನು ಕೂಡ ಮಾಡಿದ್ದಾರೆ. ಆ್ಯಂಟಿ ಟೆರರ್ ಸೆಲ್ಲನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅತ್ಯಂತ ಬೇಸರದ ಸಂಗತಿ ಅಂತಂದರೆ, ಪ್ರವೀಣನ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಯ ಮಗನೇ ಪ್ರವೀಣನ ಹೊಡೆದಿರೋವಂಥದ್ದು. ಪರಿಸ್ಥಿತಿ ಹೀಗಾಯಿತು ಅಂತಂದರೆ ನೀವು ಯಾರನ್ನು ನಂಬ್ತೀರಿ? ಸಮಾಜ ಮುಂದೆ ಹೋಗೋದು ಹೇಗೆ? ಯಾರು ಅನ್ನ ಹಾಕಿದ್ರೋ, ಕೆಲಸ ಕೊಟ್ಟಿದ್ರೋ, ಅವ್ರ ಮಗ ಬಂದು ಪ್ರವೀಣನ ಹೊಡಿತಾನೆ ಅಂತಂದರೆ ಯಾವ ಮಟ್ಟದಲ್ಲಿ ಈ ಜಿಹಾದಿ ಮನಸ್ಥಿತಿ ಇಡೀ ದೇಶಕ್ಕೆ, ಸಮಾಜಕ್ಕೆ ಒಂದು ಕಂಟಕವಾಗಿದೆ ಅನ್ನೋದನ್ನು ನಾವು ಇವತ್ತಾದರೂ ಎಚ್ಚೆತ್ತುಕೊಳ್ಬೇಕು. ನಾನು ನಮ್ಮ ಸಮಸ್ತ ಕಾರ್ಯಕರ್ತರಲ್ಲಿ ಮಾಡುವಂಥ ಮನವಿ ಯಾವ ಕಾರಣಕ್ಕೂ ಧೃತಿಗೆಡುವಂಥದ್ದಲ್ಲ. ಸ್ವಾಮಿ ವಿವೇಕಾನಂದರು, ಛತ್ರಪತಿ ಶಿವಾಜಿ ಮಹಾರಾಜರು, ನಾರಾಯಣ ಗುರು ಅಲ್ಲಿ ಹರಿತಾ ಇದ್ದಂಥ ಕ್ಷಾತ್ರ ರಕ್ತವೇ ನಮ್ಮೆಲ್ಲರಲ್ಲೂ ಹರಿತಾ ಇರುವಂಥದ್ದು. ಈ ಒಂದು ಯುದ್ಧ ಇವತ್ತು ನಾಳೆಗೆ ಮುಗಿಯೋದಲ್ಲ. ನಾವು ಸಂಘಟಿತರಾಗಿದ್ದರೆ ಈ ಯುದ್ಧದಲ್ಲಿ ನಾವು ಗೆಲ್ತೇವೆ. ನಾವು ಒಡಕಿದ್ರೆ ನಮ್ಮನ್ನೆಲ್ಲರೂ ಅವರು ಮುಗಿಸ್ತಾರೆ. ನಮಗೆ ಕಲಿಸ್ಕೊಟ್ಟಿರುವಂಥದ್ದೇನೇ ಸಂಘೇ ಶಕ್ತಿ ಕಲಿಯುಗೆ, ಇದೇ ನಮ್ಮ ಮಂತ್ರ. ನಾವು ಗಟ್ಟಿಯಾಗಿರಬೇಕು, ಒಗ್ಗಟ್ಟಿನಲ್ಲಿರಬೇಕು. ಈ ರೀತಿಯ ಜಿಹಾದಿ ಮಾನಸಿಕತೆಯನ್ನು ಮೂಲೋತ್ಪಾಟನೆಯವರೆಗೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಈ ಸಂದರ್ಭದಲ್ಲಿ BJPಯ ಆಕ್ರೋಶ, BJPಯ ಕಾರ್ಯಕರ್ತರ ಸಿಟ್ಟನ್ನು ನಮಗೆ ರಾಜಕೀಯ ಲಾಭ ಆಗತ್ತೆ ಅಂತ ಹೇಳಿ ಕೇಕೆ ಹಾಕಿ ಆ ರೀತಿ ಷಡ್ಯಂತ್ರ ಮಾಡ್ತಾ ಇರುವಂಥ ಕಾಂಗ್ರೆಸ್, JDSನಂಥ ಪಾರ್ಟಿಗಳಿಗೆ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ಬೋದು, ಸಿಟ್ಟು, ನೋವನ್ನು ವ್ಯಕ್ತಪಡಿಸ್ಬೋದು. ಆದರೆ ಒಂದೇ ಒಂದು ಕ್ಷಣವೂ ಕೂಡ ಇದರಿಂದ ನಿಮಗೆ ₹1 ಲಾಭ ಆಗತ್ತೆ ಅಂತ ಮಾತ್ರ ನೀವು ಯಾವ ಕಾರಣಕ್ಕೂ ಭಾವಿಸ್ಬೇಡಿ. ಹಿಂದುತ್ವ ನಮ್ಮ ಜೀವಾಳ. ಪ್ರವೀಣನ ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳ ಸಣ್ಣ ಧನವನ್ನು ಅರ್ಪಣೆ ಮಾಡಿದ್ದೀವಿ. ಕುಟುಂಬಕ್ಕೆ ಒಂದು ಮನೆ ಕಟ್ಕೊಡ್ಬೇಕು ಅಂತ ಪ್ರವೀಣನ ಆಸೆ ಏನಿತ್ತು, ಅದನ್ನು ಭಾರತೀಯ ಜನತಾ ಪಾರ್ಟಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾಗಲೇ ವಿಶ್ವಾಸ ಕೊಟ್ಟಿದ್ದಾರೆ. 25 ಲಕ್ಷ ರೂಪಾಯಿಗಳನ್ನು ನಿನ್ನೆ ಆಗಲೇ ಪಾರ್ಟಿ ಕಡೆಯಿಂದ ನೀಡಲಾಗಿದೆ. ಅದರ ಜೊತೆಗೆ ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅವರ ನಿರ್ದೇಶನದಂತೆ 15 ಲಕ್ಷ ರೂಪಾಯಿನ ಯುವ ಮೋರ್ಚಾ ಕೂಡ ಇವತ್ತು ಕೊಟ್ಟಿದೆ. ವೈವಿಧ್ಯ ಇಂಟೀರಿಯರ್ಸ್, ಪ್ರಭು ಬಿಲ್ಡಿಂಗ್, ಪುತ್ತೂರು. ಮೊಬೈಲ್ ನಂಬರ್ 6364546850 ಅಥವಾ 9663226850. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.